ಛತ್ತೀಸ್ಗಢ ರಾಜ್ಯದ ಬಿಜಾಪುರ ಜಿಲ್ಲೆಯಲ್ಲಿ ನಕ್ಸಲರು ಹುಗಿದಿಟ್ಟಿದ್ದ ನೆಲಬಾಂಬ್ ಸ್ಫೋಟಿಸಿದ್ದರಿಂದ ಒಬ್ಬ ಸೈನಿಕರು ಮರಣ ಹೊಂದಿದರು ಹಾಗೂ 3 ಸೈನಿಕರು ಗಾಯಗೊಂಡರು. ಆಂಟಿ ನಕ್ಸಲ್ ಪಡೆಗೆ ಸೇರಿದ ಸೈನಿಕರು ಹೋಗುವಾಗ ಈ ಸ್ಫೋಟ ನಡೆದಿದೆ. ಬಿಜಾಪುರ ಜಿಲ್ಲೆಯ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನ ವಲಯದಲ್ಲಿ ಈ ನೆಲಬಾಂಬ್ ಸಿಡಿತ ನಡೆದಿದೆ. ಡಿಆರ್ಜಿ ಸೈನಿಕ ದಿನೇಶ್ ನಾಗ್ ಪ್ರಾಣ ಕಳೆದುಕೊಂಡವರು. ಇತರ 3 ತೀವ್ರ ಗಾಯಗೊಂಡಿದ್ದಾರೆ. ಅವರಿಗೆ ಚಿಕಿತ್ಸೆ ನಡೆದಿದೆ ಹಾಗೂ ವಿಶ್ರಾಂತಿಯ ರಜೆ ನೀಡಲಾಗಿದೆ ಎಂದು ಸೇನಾ ತುಕಡಿಯ ಹಿರಿಯ ಅಧಿಕಾರಿ ತಿಳಿಸಿದ್ದಾರೆ. ಸೋಮವಾರ ಬೆಳಗ್ಗೆ ನಕ್ಸಲರ ಚಲನವಲನದ ಮಾಹಿತಿಯ ಮೇಲೆ ಕೂಂಬಿಂಗ್ ತಂಡವು ಮುಂದುವರೆದು ಇನ್ನೊಂದು ಸ್ಫೋಟ ನಡೆದಿದ್ದು ಅದಕ್ಕೆ ನಮ್ಮವರು ಸಿಕ್ಕಿಲ್ಲ ಎಂದು ಡಿಆರ್ಜಿ ತಂಡದಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್ ಚಟ್ಟಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬಿಜಾಪುರ. Pull up the flicks and I take it down gear. Pull up the hands and I feel no fear. I dig a don, I sick a don. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.